ಕಳೆದ ಬಾರಿ ಲಾಕ್ಡೌನ್ ವೇಳೆ ಅನೇಕ ಸಾಮಾಜಿಕ ಸಂಘಟನೆಗಳು, ರಾಜಕೀಯ ನಾಯಕರು ಆಹಾರ ವಿತರಿಸುವ ಮೂಲಕ ನಿರ್ಗತಿಕ ಜನರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದರು. ಆದರೆ ಈ ಬಾರಿ ವೀಕೆಂಡ್ ಕರ್ಫ್ಯೂ ವೇಳೆ ಆಹಾರವಿಲ್ಲದೆ ಬಳಲುವ ಅನೇಕ ನಿರ್ಗತಿಕ ಜನರು ನಗರದ ಬಸ್ ನಿಲ್ದಾಣದ ಪರಿಸರದಲ್ಲಿ ಕುಳಿತಿದ್ದರು. ಪರಿಸ್ಥಿತಿಯನ್ನು ಮನಗಂಡ ಸಾಮಾಜಿಕ ಕಾರ್ಯಕರ್ತ ವಿಶು ಶೆಟ್ಟಿ ಅವರು ಅನೇಕರಿಗೆ ತನ್ನ ಸ್ವಂತ ಖರ್ಚಿನಲ್ಲಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ತೀರಾ ಅಸಹಾಯಕರಿಗೆ, ಅನಾರೋಗ್ಯ ಪೀಡಿತರಿಗೆ, ವೃದ್ಧರು, ಅಂಗವಿಕಲರು, ಮಾನಸಿಕ ಅಸ್ವಸ್ಥರಿಗೆ, ಊಟ ಸಿಗದೆ ಅಸಹಾಯಕರಿಗೆ ಊಟವನ್ನು ನೀಡುವ ಮೂಲಕ ಹಸಿದವರ ಹಸಿವನ್ನು ನೀಗಿಸಿದ್ದಾರೆ. ಆದಿ ಉಡುಪಿ, ಪಂದುಬೆಟ್ಟು, ಕರಾವಳಿ ಬೈಪಾಸ್, ಶಿರಿಬೀಡು, ರಥಬೀದಿ, ಬಲಾಯಿಪಾದೆ, ರೈಲ್ವೆ ನಿಲ್ದಾಣ, ನಗರದ 4 ಬಸ್ ನಿಲ್ದಾಣಗಳಲ್ಲಿ ಆಹಾರ ವಿತರಣೆ ನಡೆಸಲಾಯಿತು. ಪಾರ್ಸೆಲ್ ಊಟ ಪಡೆಯಲು ಹೋಟೆಲ್ಗಳಲ್ಲಿ ಅವಕಾಶವಿದ್ದರೂ ಕೂಡ ಬಹುತೇಕ ಹೋಟೆಲ್ಗಳು ಮುಚ್ಚಿರುವುದರಿಂದ ನಗರ ಪ್ರದೇಶದಲ್ಲಿ ಬದುಕುವ ವಲಸೆ ಕಾರ್ಮಿಕ ವರ್ಗದವರಿಗೆ ಬಹಳಷ್ಟು ಅನಾನುಕೂಲವಾಯಿತು. ಒಂದು 100 ಊಟವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಅಂದರೆ ಇವತ್ತು ಕೆಲವು ಕಡೆ ಹೋಟೆಲು ಓಪನ್ ಇಲ್ಲ, ಪಾರ್ಸೆಲ್ಗೆ ಅವಕಾಶ ಇದ್ದರೂ ಕೂಡ ಇವತ್ತು ಆದರೂ ಸಹ ಕೈಕಾಲು ಗಟ್ಟಿದ್ದವರಿಗೆ ಆಗಲಿ ಕಾರ್ಮಿಕರಿಗೆ ಆಗಲಿ ಕೊಡ್ತಾ ಇಲ್ಲ. ತೀರಾ ಅನಾರೋಗ್ಯದವರು, ವೃದ್ಧರು ಮತ್ತು ಕೆಲವೊಂದು ಮಾನಸಿಕ ಅಸ್ವಸ್ಥರಿಗೆ ಒಂದು 100 ಊಟವನ್ನು ತಯಾರು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನಾಳೆ ಕೂಡ ಮಾಡ್ತೇನೆ, ಶನಿವಾರ ಮತ್ತು ಆದಿತ್ಯವಾರ.